ಮಧುಗಿರಿಯಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕು ಸಾಗಿಸಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವೇ ಮೂಲ ಕಾರಣ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್. ಕೆಂಚಮಾರಯ್ಯ ಹೇಳಿದರು. ತಾಲೂಕಿನ ಐಡಿಹಳ್ಳಿ ಗ್ರಾಮದ ಸಂತೆ ಮೈದಾನದಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ವೇದಿಕೆ ವತಿಯಿಂದ ಸಂವಿಧಾನ ದಿನಾಚರಣೆ ಮತ್ತು ಜನಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿ ಕೆಎಎಸ್ ಅಧಿಕಾರಿ ಎಲ್.ಸಿ. ನಾಗರಾಜ್ ಮಾತನಾಡಿ, ಭಾರತದ ಸರ್ವ ಪ್ರಜೆಗೂ ಸಮಾನ ಶಿಕ್ಷಣ, ಸರ್ವರಿಗೂ ಹಕ್ಕುಗಳನ್ನು ನೀಡಿರುವ ಸಂವಿಧಾನ ಜಾರಿಗೆ ತಂದ ಈ ದಿನವನ್ನು ನಾವೆಲ್ಲರೂ ವಿಶೇಷವಾಗಿ ಗೌರವಿಸಬೇಕು, ಹಬ್ಬದ ದಿನವಾಗಿ ಆಚರಿಸಬೇಕು ಮತ್ತು ಸಂವಿಧಾನ ಜಾರಿಗೆಗೆ ಶ್ರಮಿಸಿರುವ ಎಲ್ಲ ಮಹಾನ್ ನಾಯಕರನ್ನು, ಅವರ ಸೇವೆಯನ್ನು ನಾವು ಸದಾ ಕಾಲ ಸ್ಮರಿಸಬೇಕು. ನಾನು ಬಡತನದಿಂದ ಓದಿಕೊಂಡು ಗ್ರಾಮೀಣ ಭಾಗದ ಕೂಲಿ ಕೆಲಸ ಮಾಡುವ ಕುಟುಂಬದಿಂದ ಬಂದಿದ್ದು, ನಾನು ಇಂದು ಕೆಎಎಸ್ ಅಧಿಕಾರಿಯಾಗಲು ಸಂವಿಧಾನವೇ ಮೂಲ ಕಾರಣವಾಗಿದ್ದು, ಇಂದು ನಾನು ಅಧಿಕಾರಿಯಾಗಿದ್ದೇನೆ ಎಂದು ತಿಳಿಸಿದರು. ವಕೀಲ ತಿಪ್ಪಾಪುರ ಜಯಣ್ಣ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಮುಖ್ಯ ಭಾಷಣಕಾರರಾಗಿ ಜನಕಲೋಟಿ ರಂಗಧಾಮಯ್ಯ ಆಗಮಿಸಿದ್ದರು. ವಕೀಲ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷ ಬಿ. ನರಸಿಂಹಮೂರ್ತಿ ಮಾತನಾಡುತ್ತಾ, ಕಾನೂನಿನ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸುವ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡೆಸಲಾಗುವುದು ಎಂದು ಹೇಳಿದರು. ಡಾಕ್ಟರ್ ಮುಕುಂದಪ್ಪ, ತುಮಕೂರು ಮಾಜಿ ನಗರಸಭಾ ಸದಸ್ಯ ನರಸಿಯಪ್ಪ, ನಿವೃತ್ತ ಉಪನ್ಯಾಸಕ ರಾಮಣ್ಣ, ವಕೀಲರಾದ ರಾಧಿಕಾ ರಂಗನಾಥ್, ಮುಖಂಡರಾದ ಜಿಲಾನ್ ವಜೀರ್ ಬಾಷಾ, ಪತ್ರಕರ್ತ ಜಲಾಲ್ ಬಾಷಾ, ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಶ್ರೀರಾಮಪ್ಪ, ಬಾಲಕೃಷ್ಣ ಉಪಸ್ಥಿತರಿದ್ದರು. ಐಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂಭಾಗದಿಂದ ಪ್ರಮುಖ ಬೀದಿಗಳ ಮುಖಾಂತರ ಕಾಲ್ನಡಿಗೆಯಿಂದ ಸಂತೆ ಮೈದಾನಕ್ಕೆ ಆಗಮಿಸಿ ಗಣ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದು ಹೆಸರೇನು ಹೇಳುತ್ತೆ ಅಂದ್ರೆ, ನಮ್ಮ ಹಕ್ಕುಗಳಿಗೆ ಚ್ಯುತಿಯಾದಾಗ ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಒಂದು ವೇದಿಕೆ ಮತ್ತು ಜನಗಳಲ್ಲಿ ನಮಗೇನಾದ್ರೂ ತೊಂದರೆ ಆದಾಗ ಸಂವಿಧಾನದ ಪ್ರಕಾರ ಯಾವ ರೀತಿ ನಾವು ಹಕ್ಕನ್ನು ಪಡೆಯುವಂತ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಇದು ಬಹಳ ಉತ್ತಮವಾದ ಮಾನವ ಹಕ್ಕುಗಳ ರಕ್ಷಣಾ ವೇದಿಕೆ ಮತ್ತು ಜನಜಾಗೃತಿ ವೇದಿಕೆ. ಜನ ಬಹಳ ಕಡಿಮೆ ಇರ್ಬೋದು, ಅದಕ್ಕೆ ನಮಗೆ ಬಂದವರಿಗೆ ಬೇಸರವಾಗೋದಿಲ್ಲ, ನಿಮಗೆ ಕೆಲವರು ಬೇಸರ ಆಗ್ಬೋದು. ಕಾರಣ ಇಷ್ಟೇ, ಈಗ ಬಂದಿರ್ತಕ್ಕಂಥವ್ರೆಲ್ಲರೂ ಬಹಳಷ್ಟು ಜನ ವಕೀಲರು, ಬಹಳ ಸಂತೋಷ ಆಗಿದೆ. ಈಗ ವಕೀಲರು ರಾಮಾಂಜನಪ್ಪ, ಜಯಣ್ಣ, ರಾಧಮ್ಮ, ನರಸಿಂಹಮೂರ್ತಿ, ಮತ್ತು ಸಂಘಟನೆಯಲ್ಲಿ ರಾಜಣ್ಣ, ರಂಗಮಯ್ಯ, ನರಸಿಂಹಪ್ಪನವರು, ರಾಮಣ್ಣವರು ಶಿಕ್ಷಕರ ವೇದಿಕೆಯಲ್ಲಿ ಸಂಘಟನೆ ಮಾಡಿಕೊಂಡು ಅನೇಕ ಜಾಗೃತಿ ಮೂಡಿಸ್ತಂತ ಬಹಳ ಅದರಲ್ಲೂ ವಿಶೇಷವಾದ ವೇದಿಕೆ ಅಂದರೆ ನಮ್ಮ ಎಲ್.ಸಿ. ನಾಗರಾಜ್ ಸಾಹೇಬರು ಒಂದು ಪಕ್ಕದ ಗ್ರಾಮದವರು, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಚಿಕ್ಕಮಗಳೂರು. ಅವರ ಶ್ರೀಮತಿಯವರು ಮನೆ ತಾನೇ ಒಂದು 15 ದಿವಸ ಒಂದು ತಿಂಗಳಾಯಿತು ಕಾಲಾದ್ರು. ಅವರು ಒಂದು ಸಂಸ್ಥೆ ಇತ್ತು, ಜನಮುಖಿ, ಒಂದು ಸಮಾಜ ಸೇವೆ ಸಂಸ್ಥೆ. ಅವರು ಬಹಳ ಎಳೆಮರೆ ಕಾಯಿನಲ್ಲಿ ಇಡೀ ಮಧುಗಿರಿ ತಾಲೂಕು ಒಂದೇ ಅಲ್ಲ, ಇಡೀ ತುಮಕೂರು ಜಿಲ್ಲೆಯಲ್ಲಿ ನನ್ನ ಕೋವಿಡ್ನಲ್ಲಿ ಮೃತರಾದವರಿಗೆ ಆ ಮಕ್ಕಳು ಅನಾಥ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಆಗ್ಬೋದು ಮತ್ತು ಆಶ್ರಯ ಕೊಡ್ತಕ್ಕಂಥದ್ದಾಗ್ಬೋದು, ಇಂಥ ಅನೇಕ ಜನಪರ ಕಾರ್ಯಗಳನ್ನು ಮಾಡ್ತಕ್ಕಂಥ ಬಹಳ ಹೃದಯವಂತ ಶ್ರೀಮಂತಿಕೆ ಇರ್ತಕ್ಕಂಥ ನಾಗರಾಜ್ ಸಾಹೇಬ್ ಅವರು ಕೇವಲ ಅವರು ಅಧಿಕಾರಿಯಾಗಿದ್ದಾರಲ್ಲ, ಕೆಲವರು ಹೇಳ್ತಾರೆ ರಾಜಕಾರಣ ಕೊಡೋಕ್ಕೋಸ್ಕರ ಮಾಡ್ತಾರೆ. ಖಂಡಿತ ರಾಜಕಾರಣ ಕೊಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ, ಆದ್ರೆ ಅದನ್ನ ಸಮಾಜಮುಖಿಯಾಗಿ ಸಮಾಜ ಸೇವೆ ಮಾಡುವ ಮೂಲಕ ತೋರಿಸಬೇಕಾದ ದೃಷ್ಟಿಯಿಂದ ಅವರು ಬಹಳ ವರ್ಷಗಳಿಂದ ಕೇವಲ ಸಂವಿಧಾನ ದಿನಾಚರಣೆಯ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮಕ್ಕೆ ಈ ಐಡಿಹಳ್ಳಿ ಗ್ರಾಮಕ್ಕೆ ನಾನು ಬೇರೆ ವಿಚಾರಕ್ಕೆ ಸ್ನೇಹಿತರನ್ನ ಮಾತಾಡ್ಸಕ್ಕೆ ಬಂದಾಗ ನನಗೆ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನಿಸಿದ್ದಕ್ಕೆ ನಾನು ನಿಜವಾಗಿಯೂ ಈ ಸಂಘಟಕರಿಗೆ ಋಣಿಯಾಗಿದ್ದೇನೆ.
ಇದು ನನ್ನ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿರುವಂಥ ನನ್ನ ಎಲ್ಲ ನನ್ನೂರಿನ ನನ್ನ ಆತ್ಮೀಯ ಬಂಧುಗಳೇ, ನನ್ನ ಆತ್ಮಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂಥವರು, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಆತ್ಮೀಯರು ಗೆಳೆಯರಾದಂಥ ವಕೀಲರು ನರಸಿಂಹಮೂರ್ತಿ ಅವರೇ, ವಿಶೇಷವಾಗಿ ನನ್ನ ಬಗ್ಗೆ ಹೆಚ್ಚು ಪ್ರೀತಿಯನ್ನು ಅಸ್ಥೆಯನ್ನು ಇಟ್ಕೊಂಡಿರುವಂಥ ಹಿರಿಯರು ಬಂಧುಗಳಂತ ಕೆಂಪಮರಿ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಪ್ರಾಸ್ತಾವಿಕ ನುಡಿಯನ್ನು ಮಾಡಿದ ಜಯಣ್ಣ ಅವರೇ, ನರಸಯ್ಯ ಅವರೇ, ವಿಶೇಷವಾಗಿ ಈಗ ಬಾಬಾ ಸಾಹೇಬ್ ಕುರಿತಂತೆ ಮತ್ತು ಸಂವಿಧಾನದ ಆಶಯಗಳನ್ನು ಕುರಿತಂತೆ ಮಾತಾಡಿದಂಥ ನನ್ನ ಆತ್ಮೀಯರು ಉಪನ್ಯಾಸದ ರಂಗಾರಯ್ಯ ಅವರೇ, ನಂತರ ವಿಶೇಷವಾಗಿ ಮಾತಾಡಲಿಕ್ಕೆ ಇರುವಂಥ ಮುಕುಂದಪ್ಪ ಅವರೇ, ಬಹಳ ದಿನಗಳಿಂದ ದಲಿತ ಸಂಘರ್ಷ ಸಮಿತಿಯ ಪ್ರಾರಂಭದ ದಿನಗಳಲ್ಲಿ ನಾನು ಸಂಘಟನೆಯೊಟ್ಟಿಗೆ ಕೆಲಸ ಮಾಡ್ತಾನು. ಆ ಸಂಘಟನೆಯಲ್ಲಿ ಒಬ್ಬ ಸಂಘಟನೆಯ ಮುಂಚೂಣಿಯಲ್ಲಿ ಇದ್ದಂಥವರ ಒಟ್ಟೊಟ್ಟಿಗೆ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋದು. ಆ ಸಂದರ್ಭದಲ್ಲಿ ವಿಶೇಷವಾಗಿ ನರಸಿಂಹಪ್ಪ ಅನ್ನೋರ ಕೇಳ್ತಿದ್ದೆ. ಅವ್ರ ಬಗ್ಗೆ ಅವ್ರಿಗಿರುವಂತಹ ಹೋರಾಟ ಹೆಚ್ಚು ಮತ್ತು ಅವರೊಂದು ಬಾಬಾ ಸಾಹೇಬನ್ನ ಇಟ್ಕೊಂಡು ಇಡೀ ತುಮಕೂರು ಜಿಲ್ಲೆಯಲ್ಲಿ ಅವರು ದೊಡ್ಡ ಆಂದೋಲನವನ್ನು ಸಮಾನ ಮನಸ್ಸು ಇಟ್ಕೊಂಡು ಮಾಡುವಂಥದ್ದು ನಾನು ನೋಡಿದ್ದೇನೆ ಅಂತ ಬೆಳೆಯುವ ಆತ್ಮೀಯ ನರಸಿಂಹಪ್ಪ ಅವರೇ, ಕೊಂಡೋಡಿ ರಾಮಚಂದ್ರ ಮತ್ತು ವೇದಿಕೆಯಲ್ಲಿ ಇತರ ಎಲ್ಲ ಗಣ್ಯರೇ ಮತ್ತು ನನ್ನ ಮುಸ್ಲಿಂ ಬಾಂಧವರು, ನನ್ನ ಸ್ನೇಹಿತರು ಡಾಕ್ಟರ್ ನರಸಿಂಹ ನೂರ್ಜಾನ್ ಅವರೇ, ಬೇರೆ ಪತ್ರಕರ್ತರಿದ್ದರೆ ನಾನು ಹೆಚ್ಚು ಮಾತಾಡುವ ಮುಂದೆ ವಾಕ್ಯ ತಗೊಳ್ತೇನೆ. ಇದರಿಂದ ಮಾತಾಡೋದಿದ್ದಾರೆ ಬಹುಶಃ ನಾನು ಸಹಜವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಬಂಧುಗಳೇ, ನಾವು ಇದೇ ಹಳ್ಳಿಯವರು, ಪಕ್ಕದ ಹಳ್ಳಿಯವರು. ನಾನು ಇವತ್ತು ನಿಮ್ಮೊಟ್ಟಿಗೆ ಬಾಬಾ ಸಾಹೇಬ್ ಕುರಿತಂತೆ ಎಲ್ಲೆರಡು ವಾಕ್ಯಗಳನ್ನು ಮಾತಾಡಕ್ಕೆ ಸಾಧ್ಯ ಆಗಿರುವಂಥದ್ದೇನೆ ಅವರ ಈ ಸಂವಿಧಾನ. ಬಹುಶಃ ನಾನು ಈ ಹಳ್ಳಿ ಭಾಗದಿಂದ ಅಕ್ಷರ ಕಲಿತು ಇವತ್ತು ಒಂದು ಹುದ್ದೆಯನ್ನ ಪಡ್ಕೊಳ್ಳಿಕ್ಕೆ ಸಕಾರಣವಾದದ್ದು ಬಾಬಾ ಸಾಹೇಬ್. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.